ಎಲ್ಲಾದರೂ ಹೋಗ್ಲಿ ಕೋರ್ಟ್ ಮಾತ್ರ ಬಸ್ ಸ್ಟ್ಯಾಂಡ್ಗೆ ಹತ್ರ ಇರಬೇಕು. ಯಾಕೆಂದರೆ ಬಸ್ ಸ್ಟ್ಯಾಂಡಿಗೆ ಬಂದು ಒಂದು ದೂರ ಹೋಗಕ್ಕೆ ಹೋಗಬಾರ್ದು ಲಿಟಿಗೆಂಟು. ಯಾಕೆಂದರೆ ಅವನು ₹100 ಆಟೋ ಖರ್ಚು ಮಾಡ್ತಾನೆ. ಸಿ ಹೌ ಈಸ್ ಕನ್ಸರ್ನ್ ಅಬೌಟ್ ಎ ಕಾಮನ್ ಪಬ್ಲಿಕ್ ಇನ್ ದಿ ಕಂಟ್ರಿ. ನಿಮ್ಮಲ್ಲಿ ಇವತ್ತು ಒಂದು ಡ್ರೀಮ್ ಬರಬೇಕು, ಒಂದು ವಿಷನ್ ಬರಬೇಕು. ವಾಟ್ ಇಸ್ ಎ ವಿಷನ್? ಐ ಥಿಂಕ್ ಅಬ್ದುಲ್ ಕಲಾಂ ಜಿ ಚೆನ್ನಾಗಿ ಹೇಳ್ತಾರೆ, ಎ ವಿಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಇನ್ವಿಸಿಬಲ್ ಫಾರ್ ಎವ್ರಿ ಒನ್ ಬಟ್ ಇಟ್ ಈಸ್ ವಿಸಿಬಲ್ ಟು ಮೀ ಅಲೋನ್. ಏನು ಒಂದು ಕನಸು ಬರಬೇಕು ಅಂದ್ರೆ ಬೇರೆಯವ್ರಿಗೆಲ್ಲ ಇನ್ವಿಸಿಬಲ್, ನನ್ನೊಬ್ಬಂಗೆ ಮಾತ್ರ ಕಾಣಿಸುತ್ತೆ. ಏನಂದ್ರೆ ಪುರಂದರದಾಸರು ಹೇಳ್ತಾರೆ, ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ. ಕುವೆಂಪು ಅವರವರು ಒಂದು ಅನಿಕೇತನ ಇದೆಯಲ್ಲ, ಅಲ್ಲಿ ಹೇಳ್ತೀವಿ, ಎಲ್ಲಿಯೂ ಕಟ್ಟದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು. ಸೊ ಎಲ್ಲೂ ಮನೆ ಕಟ್ಟಬಾರ್ದಂತೆ. ಮನೆ ಆಗಿ ಆಲ್ರೆಡಿ ಇಟ್ ಇಸ್ ಗ್ಯಾರಂಟಿಡ್. ಆಲ್ರೆಡಿ ವಿ ಟುಕ್ ಬರ್ತ್. ನನ್ನೇನು ಕೂಡ ಇನಾಗ್ರೇಷನ್ ಆನರಬಲ್ ಜಸ್ಟಿಸ್ ಅಬ್ದುಲ್ ನಜೀರ್ ಸಾಹೇಬ್ರು ದಿ ಎಂಟೈರ್ ಫುಟ್ ನೋಟ್ ಆಫ್ ಹಿಸ್ ಸ್ಪೀಚ್ ವಾಸ್ ಕನ್ಸರ್ನ್ ಅಬೌಟ್ ಎ ಪಬ್ಲಿಕ್ ಲಿಟಿಗೆಂಟ್. ಅವರು ಸಾಹೇಬರು ನನಗೆ ಹೇಳ್ತಾ ಇದ್ರು, ಎಲ್ಲಾದರೂ ಹೋಗ್ಲಿ ಕೋರ್ಟ್ ಮಾತ್ರ ಬಸ್ ಸ್ಟ್ಯಾಂಡ್ಗೆ ಹತ್ರ ಇರಬೇಕು. ಯಾಕೆಂದರೆ ಬಸ್ ಸ್ಟ್ಯಾಂಡಿಗೆ ಬಂದು ಒಂದು ದೂರ ಹೋಗಕ್ಕೆ ಹೋಗಬಾರ್ದು ಲಿಟಿಗೆಂಟು. ಯಾಕೆಂದರೆ ಅವನು ₹100 ಏನು ಆಟೋ ಖರ್ಚು ಮಾಡ್ತಾನೆ. ಸಿ ಹೌ ಈಸ್ ಕನ್ಸರ್ನ್ ಅಬೌಟ್ ಎ ಕಾಮನ್ ಪಬ್ಲಿಕ್ ಇನ್ ದಿ ಕಂಟ್ರಿ. ಎಸ್ ಪಾಯಿಂಟೆಡ್ ಅಬೌಟ್ ದಿ ಸೇಮ್. ಆನರಬಲ್ ಜಸ್ಟಿಸ್ ಚೀಫ್ ಜಸ್ಟಿಸ್ ಸಾಹೇಬ್ರು, ಜಸ್ಟಿಸ್ NV Anjaria ಸಾಹೇಬ್ರು, though he spoke about AI and technology as such, but however he say that how a bench and bar has to be considered ultimately the goal in which the constitutional framers has given to us, that is judiciary is concerned, being one of the wing of the democracy, how we have to deal with such intricacies in a democratic country. ಮತ್ತು ಜಸ್ಟಿಸ್ ಅರವಿಂದ್ ಕುಮಾರ್ ಸಾಹೇಬರು, ಲೋಕ್ ಅದಾಲತ್, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್, ಹೌ ಇಟ್ ಹ್ಯಾಸ್ ಟು ಬಿ ಮೇಕ್ ಯೂಸ್ ಆಫ್ ಬೈ ಈಚ್ ಒನ್ ಆಫ್ ಯು ಟು see to that the decrease in the pendency of the case as such. ಇದೆಲ್ಲ. ಮತ್ತು HK ಪಾಟೀಲ್ ಸಾಹೇಬರು, ಅವರು ಆ್ಯಕ್ಚುಲಿ ಬಾರ್ ಆ್ಯಂಡ್ ಬೆಂಚ್ ಹೇಗಿರಬೇಕು, ವಾಟ್ ಈಸ್ ದ ರೋಲ್ ಆಫ್ ಎ ಗವರ್ನಮೆಂಟ್ ಇನ್ ಸೊ ಫಾರ್ ಆಸ್ ದಿ ಪ್ರೊವೈಡಿಂಗ್ ಫೆಸಿಲಿಟೀಸ್ ಟು ವೆದರ್ ಇಟ್ ಇಸ್ ಎ ಕನ್ಸ್ಟ್ರಕ್ಷನ್ ಆಫ್ ದಿ ಬಿಲ್ಡಿಂಗ್ ಆರ್ ಇನ್ ಸೊ ಫಾರ್ ಆಸ್ ಎನಿ ಆಸ್ಪೆಕ್ಟ್ಸ್ ರಿಲೇಟಿಂಗ್ ಟು ದಿ ಕೋರ್ಟ್ ಈಸ್ ಕನ್ಸರ್ನ್. ಅವರು ಭಾಳ ಚೆನ್ನಾಗಿ ಮಾತಾಡಿ. ಇಷ್ಟೆಲ್ಲ ನಾವು ಯಾಕೆ ನಮ್ಮ ಬಾರ್ ಅಸೋಸಿಯೇಷನ್ ಅವರು, ಚೀಫ್ ಜಸ್ಟಿಸ್ ಸಾಹೇಬರು, ಅಬ್ದುಲ್ ನಜೀರ್ ಸಾಹೇಬರು, ಅರವಿಂದ್ ಕುಮಾರ್ ಸಾಹೇಬರು ಮತ್ತು ಇಲ್ಲಿರೋ ಎಲ್ಲ ನಮ್ಮ ಸಾಹೇಬ್ರನ್ನ ಯಾಕೆ ಬರೆಳಿದ್ರು ಅಂದರೆ, ನಿಮ್ಮಲ್ಲಿ ಇವತ್ತು ಒಂದು ಡ್ರೀಮ್ ಬರಬೇಕು, ಒಂದು ವಿಷನ್ ಬರಬೇಕು. ವಾಟ್ ಇಸ್ ಎ ವಿಷನ್? ಐ ಥಿಂಕ್ ಅಬ್ದುಲ್ ಕಲಾಂ ಜಿ ಚೆನ್ನಾಗಿ ಹೇಳ್ತಾರೆ, ಎ ವಿಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಇನ್ವಿಸಿಬಲ್ ಫಾರ್ ಎವ್ರಿ ಒನ್ ಬಟ್ ಇಟ್ ಈಸ್ ವಿಸಿಬಲ್ ಟು ಮೀ ಅಲೋನ್. ಏನು ಒಂದು ಕನಸು ಬರಬೇಕು ಅಂದರೆ ಬೇರೆಯವ್ರಿಗೆಲ್ಲ ಇನ್ವಿಸಿಬಲ್ಲು, ನನ್ನೊಬ್ಬಂಗೆ ಮಾತ್ರ ಕಾಣಿಸುತ್ತೆ. ಏನಂದರೆ ನಾವು ಕೂಡ ಜುಡಿಷಿಯರಿಗೆ ಬಂದು ಐದರ್ ಒಬ್ಬ ಒಳ್ಳೆ ಸೀನಿಯರ್ ಅಡ್ವೊಕೇಟ್ ಆಗಬೇಕು, ಒಬ್ಬ ಒಳ್ಳೆ ಜಡ್ಜ್ ಆಗಿ ಉತ್ತುಂಗ ಶ್ರೇಣಿಯಕ್ಕೆ ಹೋಗಬೇಕು, ಎಲ್ಲಿವರೆಗೆ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗ್ಬೋದು. ಒಂದಂತೂ ತಿಳ್ಕೊಳ್ಳಿ, ಯಾವತ್ತು ಯಾವ ಮನುಷ್ಯ ಏನಾಗ್ತಾನೆ ಅಂತ ನಾವು ಯಾವತ್ತೂ ಏನೂ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ಕೂಡ ದೇವರು ಎಲ್ಲಿವರೆಗೆ ನಮಗೆ ಕರ್ಕೊಂಡು ಹೋಗ್ತಾನೆ ಅಂದರೆ, ನಾವು we have not dreamt, most of us we have not dreamt that we will become the judge of the High Court, because many people are intelligent than us, many people are so far as they have a very good practice, but why this offer has given to us, it is nothing but the blessings of our parents, teachers, well-wishers and so on and so forth. ಸೊ ಇದೆಲ್ಲ ನೀವು ಈ ಎಂಟೈರ್ ನಾನು ಪುಟ್ಟಿಟ್ಟಿನ ಅದರ್ವೈಸ್ 125 years ಏನು ದಿ ಕ್ರೀಮ್ ಆಫ್ ದಿಸ್ ಫಂಕ್ಷನ್ ಕಂಡಕ್ಟೆಡ್ ಬೈ ದಿ ಉಡುಪಿ ಬಾರ್ ಅಸೋಸಿಯೇಷನ್ ಅಂದರೆ, ನೀವು ಕೂಡ ಸಮಾಜಕ್ಕೆ ಒಳ್ಳೆಯವರಾಗ್ತೀರ. ಜುಡಿಷಿಯರಿಗೆ ಬಂದರೆ ಅಥವಾ ವೆದರ್ ಅಡ್ವೊಕೇಟ್ ಆಗ್ಬೋದು ಅಥವಾ ಜಡ್ಜಸ್ ಆಗ್ಬೋದು, ನೀವು ಕನ್ಸರ್ನ್ ಅಬೌಟ್ ದಿ ಪಬ್ಲಿಕ್. ಕೊನೆಗಳಿಗೆ ಏನಾಗುತ್ತೆ ಅಂದರೆ, ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್, ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಸೊ ಅದಕ್ಕೆ ನೋಡಿ, ಪುರಂದರದಾಸರು ಹೇಳ್ತಾರೆ, ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ. ಕುವೆಂಪು ಅವರವರು ಒಂದು ಅನಿಕೇತನ ಇದೆಯಲ್ಲ, ಅಲ್ಲಿ ಹೇಳ್ತೀವಿ, ಎಲ್ಲಿಯೂ ಕಟ್ಟದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು. ಸೊ ಎಲ್ಲೂ ಮನೆ ಕಟ್ಟಬಾರ್ದಂತೆ. ಮನೆ ಆಲ್ರೆಡಿ ಇಟ್ ಇಸ್ ಗ್ಯಾರಂಟಿಡ್. ಆಲ್ರೆಡಿ ವಿ ಟುಕ್ ಬರ್ತ್. ಇಟ್ ಇಸ್ ಬೈ ಆಕ್ಸಿಡೆಂಟ್ ವಿ ಟುಕ್ ಬರ್ತ್, ಬಟ್ ಸಮಥಿಂಗ್ ಈಸ್ ಡೆಫಿನೆಟ್. Till attain that moksha, we have to do something for this country, because this country has given us everything. ನಾವಿಲ್ಲಿ ನಿಂತಿದ್ದೀವಿ ನೋಡಿ, ಒಳ್ಳೆ ಗಾಳಿ, ನೆಲ, ಇದೇನು ನಮ್ಮದೇನೂ ಅಲ್ಲ, ಈ ದೇಶ ಕೊಟ್ಟಿರೋದು. ಫಸ್ಟ್
the country, next ourselves. With this motto, probably I think the Udupi Bar Association has keen interest taken the concern about the advocates and the students from this area, to see to that a message shall go to them that ನೀವು ಕೂಡ ಒಂದಿಲ್ಲ ಒಂದಿನ ಉತ್ತುಂಗ ಶ್ರೇಣಿಗೆ ಹೋಗ್ತೀವಿ, ನಾವು ನಿಮಗೆ ಈ ಥರ ಸೆಮಿನಾರ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಸೆಮಿನಾರ್ಸ್ ಮಾಡೋದ್ರಿಂದ 100 ಜನ ಕೂತ್ಕೊಂಡಿರಲಿ, ಅಟ್ಲೀಸ್ಟ್ ಒಂದು 5 ಜನ ತಿಳಿದ್ರೆ ಸಾಕು ಜ್ಞಾನ. ಆ ಒಂದು ಮೋಟೋನಲ್ಲಿ ಉಡುಪಿ ಬಾರ್ ಅಸೋಸಿಯೇಷನ್ ಮಾಡಿದ್ದಾರೆ. ಐ ಶುಡ್ ಬಿ ವೆರಿ ಗ್ರೇಟ್ಫುಲ್ ಟು ಯು ಸರ್ ಫಾರ್ ಎಂಟೈರ್ ಯುವರ್ ಟೀಮ್ ಫಾರ್ ಹ್ಯಾವಿಂಗ್ ಟೇಕನ್ keen interest about your own people, maybe your association or the student from this part. Hopefully it will continue like this, because ultimately it has to reach your the ambitious part that one day you must also become a part of the judiciary is concerned. Because dear friends, one thing is clear. ನಾನು ಬೆಂಗಳೂರಿನಲ್ಲಿ 98ರಲ್ಲಿ ಇದು ಮಾಡಿದಾಗ ಪಿ ವಿ ಶೆಟ್ಟಿ ಸಾಹೇಬರು ಅವ್ರ ಕೋರ್ಟ್ ಅಂದರೆ ನಮಗೇನಾದ್ರು ಸ್ವಲ್ಪ ಎಂಟ್ರಿ ಮಾಡ್ರು ಆರಾಮಾಗಿ ಸಿಗ್ತಾ ಇತ್ತು. ಇಟ್ಸ್ ವೆರಿ ಕನ್ಸಿಡರೇಟ್. ಏನೋ ಕಷ್ಟ ಅಂದ್ಬಿಟ್ರೆ ಅವರು ಎಂಟ್ರಿ ಮಾಡ್ರು ಕೊಡ್ತಾಯಿದ್ರು. ಅವರು ಒಂದು ಮಾತು ಯಾವಾಗಲೂ ಹೇಳೋರು, ಬೆಂಚಿಂದ ಎದ್ದೋಗ್ಬೇಕಾದ್ರೆ ಅವಾಗ 4:30ನಲ್ಲಿ, ಇಫ್ ಎ ಅಡ್ವೊಕೇಟ್ ವರ್ಕ್ ಲೈಕ್ ಎ ಡಾಂಕಿ ಫಾರ್ 10 years, ಡೆಫಿನೆಟ್ಲಿ ವಿಲ್ ಬಿಕಮ್ ಎ ಹಾರ್ಸ್ ಇನ್ ಫ್ಯೂಚರ್. ನೀವು 10 ವರ್ಷ ಡಾಂಕಿ ಥರ ಅಂದರೆ ಅದು ಏನೂ ನೋಡಲ್ಲ ಎಕ್ಸೆಪ್ಟ್ ಪ್ಲೀಡಿಂಗ್ಸ್, ಲಾ, ಬುಕ್ಕು, ಆನೆಸ್ಟಿ, ಇಂಟಿಗ್ರಿಟಿ, ಹಾರ್ಡ್ ವರ್ಕ್ ಒಂದಲ್ಲಿ ನಾವೇನಾರು ಮಾಡಿದ್ರೆ ಖಂಡಿತ ವಿ ವಿಲ್ ಬಿಕಮ್ ಎ ಹಾರ್ಸ್ ಇನ್ ದಿ ರೇಸ್. ಬಿಕಾಸ್ ಪೀಪಲ್ ವಿಲ್ ಚೇಸ್ ಯು, ಪೀಪಲ್ ವಿಲ್ see to that you will be engaged for many cases and you can earn like for your, not nearly for a livelihood, you will cross the border also. To that extent ನಾನು ಪಿ ವಿ ಶೆಟ್ಟಿ ಸಾಹೇಬ್ರು ಯಾವಾಗಲೂ ಹೇಳೋರು, ಫಸ್ಟ್ 10 ವರ್ಷ ಚೆನ್ನಾಗಿ ಕೆಲಸ ಮಾಡಬೇಕು, ಆಮೇಲೆ ಏನಿಲ್ಲ, ಅದೇ ನಮ್ಮನ್ನು ಲಾನೇ ಪ್ರೊಫೆಷನ್ನೇ ಕರ್ಕೊಂಡು ಹೋಗುತ್ತೆ. ಬಿಕಾಸ್ ವೆನ್ ವಿ ವರ್ ಜಾಯಿನ್ ದಿ ಲಾ, ಇಟ್ ವಾಸ್ ನಾಟ್ ನೆಸೆಸರಿ, ವಿ ವುಡ್ ಸೇ ಮೆನಿ ಆಫ್ ದೆಮ್ accidentally we joined the law. But today, if you look at in so far as the admission to the law colleges is concerned, it is quite different compared to any other profession, whether it's engineering or a medicine. Because many people will join the law course only for such a reason that either they will come up with the society, because we have been considered as a social engineers in the society, and we have a respect in the society, and many things that we can do, that should be their vision in their mind. That's why one of the reasons where nowadays the many students will join the law course than any other profession, because it is a noble profession. ನಾವು ಯಾಕೆ ಕಪ್ಪು ಕೋಟ್ ಹಾಕೋತೀವಿ ಅಂದರೆ ಇಟ್ ಕ್ಯಾರೀಸ್ ದಿ ಪೇನ್ ಆಫ್ ಅವರ್ ಕ್ಲೈಂಟ್. That may be the reason why we used or we wear the black coat is concerned. With this, I will complete my valedictory address. I shall be very grateful to the bar as a whole. Sir, each one of you, from the association members, that is office bearers, and also the advocates who have directly and indirectly insofar as taken keen in interest about your own people and also conducting such a event. ಸೊ ನಿನ್ನೆ ಬೆಳಗ್ಗೆಯಿಂದ ಇಲ್ಲಿವರೆಗೆ ಇದೊಂಥರ ಹಬ್ಬ ನಡೀತಾ ಇದೆ. ಇದು ಹಬ್ಬದ ಥರನೇ ಇತ್ತು, ಯಾಕೆಂದರೆ ಒಳ್ಳೆ ಊಟನೂ ಹಾಕಿಸ್ತಾ ಇದ್ರು. ನಾನು ಅಂದೆ ಒಳ್ಳೆ ಕ್ಯಾಟ್ರರ್ಸ್ ಇಟ್ಕೊಂಡಿದ್ರಿ, ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೆ ನಾನು ಅವ್ರಿಗೆ. ಸೊ ಈ ಮಹೋತ್ಸವ ಒಂದು ಹಬ್ಬದಾಗಿ ನೀವು ಆಚರಿಸಿದ್ದೀರಾ. ಇದೇ ರೀತಿ 125 ವರ್ಷ ಹೇಗೆ ಈ ಕೋರ್ಟಲ್ಲಿ ಬೆಳೆದು ಬಂದಿದೆ, ಹೇಗೆ ನಮ್ಮ ಅಸೋಸಿಯೇಷನ್ ಕಂಟಿನ್ಯೂ ಬಂದಿದೆ, ಇನ್ನೂ ಒಂದು 500 ವರ್ಷ ಹೀಗೆ ಆಗಲಿ. ಸೊ ನಾವು 500 ವರ್ಷ ಆದಮೇಲೆ ನಾವು ಬರೋಣ, ನೀವು ಬರೋಣ. ರೊನಾಲ್ಡೋ ಅವ್ರು ಖುಷಿ ಆಗ್ತಾರೆ, ಆವಾಗಲೂ ಅವರೇ ಪ್ರೆಸಿಡೆಂಟು ಅಂತ. ಸೊ ವಿತ್ ದಿಸ್ ಐ ವಿಲ್ ಸೇ ಐ ಶಾಲ್ ಬಿ ವೆರಿ ಗ್ರೇಟ್ಫುಲ್ ಟು ಈಚ್ ಒನ್ ಆಫ್ ಯು ಫಾರ್ ಹ್ಯಾವಿಂಗ್ ಕೀನ್ ಇಂಟ್ರೆಸ್ಟ್ ಇನ್ ದಿಸ್ ಆಸ್ಪೆಕ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಮಸ್ಕಾರ.